ಕಳೆದ ಕೆಲವು ಸಮಯದಿಂದ ಸಮುದ್ರದಲ್ಲಿ ನಿಷೇಧಿತ ಲೈಟ್ ಫಿಶಿಂಗ್ ನಡೆಸ್ತಾ ಇರುವ ಬಗ್ಗೆ ಮೀನುಗಾರರು ಮೀನುಗಾರಿಕೆ ಇಲಾಖೆಗೆ ದೂರು ನೀಡಿದರು. ಲೈಟ್ ಫಿಶಿಂಗ್ ನಿಂದಾಗಿ ಇತರ ಮೀನುಗಾರರಿಗೆ ಮೀನು ಸಿಗದೆ ಸಂಕಷ್ಟ ಎದುರಾಗಿದೆ ಎಂದು ದೂರಲಾಗಿತ್ತು. ಇದೀಗ ಗಂಗೊಳ್ಳಿ ಮೀನುಗಾರಿಕಾ ಬಂದರಿನಲ್ಲಿ ತಪಾಸಣೆ ನಡೆಸಿದಂತ ಅಧಿಕಾರಿಗಳು 3 ಬೋಟ್ಗಳನ್ನು ಗುರುತಿಸಿ ದಂಡ ವಿಧಿಸಿದ್ದಾರೆ. ಗಂಗೊಳ್ಳಿ ಮೀನುಗಾರಿಕಾ ಬಂದರಿನಲ್ಲಿ ತಪಾಸಣೆ ನಡೆಸಿದಂತ ಮೀನುಗಾರಿಕಾ ಇಲಾಖೆ ಹಾಗೂ ಕರಾವಳಿ ಕಾವಲು ಪಡೆ ಪೊಲೀಸರು ಬೋಟ್ಗಳಲ್ಲಿ ಲೈಟಿಂಗ್ ಅಳವಡಿಸಿರುವುದನ್ನು ಪತ್ತೆ ಹಚ್ಚಿದ್ದಾರೆ. ಬಳಿಕ ಅದರಲ್ಲಿದ್ದ ಜನರೇಟರ್ ಹಾಗೂ ಲೈಟಿಂಗ್ ಸಾಮಗ್ರಿಗಳನ್ನು ತೆರವು ಮಾಡಿಸಿ ತಲಾ 5,000 ದಂಡ ವಿಧಿಸಿದ್ದಾರೆ. ಲೈಟ್ ಫಿಶಿಂಗ್ ನಿಯಂತ್ರಣಕ್ಕಾಗಿ ಮೀನುಗಾರಿಕಾ ಇಲಾಖೆ ಹಾಗೂ ಕರಾವಳಿ ಕಾವಲು ಪಡೆ ಜಂಟಿಯಾಗಿ ಫ್ಲೈಯಿಂಗ್ ಸ್ಕ್ವಾಡ್ ರಚಿಸಿ ಈ ಕಾರ್ಯಾಚರಣೆ ನಡೆಸ್ತಾ ಇದೆ. ಮಲ್ಪೆ ಬಂದರು ಹಾಗೂ ಗಂಗೊಳ್ಳಿ ಬಂದರಿನಲ್ಲಿ ಕಾರ್ಯಾಚರಣೆ ಆರಂಭಿಸಿದ್ದು ಇದೀಗ ಮೊದಲ ಬಾರಿ 3 ಬೋಟ್ಗಳು ಅಧಿಕಾರಿಗಳ ಬಲೆಗೆ ಬಿದ್ದಿದೆ. Can't do it.